ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಉದ್ದಿಮೆ ಪರವಾನಿಗೆ ಅದಾಲತ್ ಯಶಸ್ವಿಯಾದ ಬೆನ್ನಲ್ಲೇ ಇದೀಗ ನೀರಿನ ಬಿಲ್ಗಳ ತಕರಾರಿಗೆ ಸಂಬಂಧಿಸಿ ನೀರಿನ ಅದಾಲತ್ ಕಾರ್ಯಕ್ರಮ ನಡೆಸಲಾಯಿತು. ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಬಳಿಕ ಉದ್ದಿಮೆ ಪರವಾನಿಗೆ ಹಾಗೂ ನೀರಿನ ಅದಾಲತ್ ನಡೆಸ್ತಾ ಇರುವ ಸಾರ್ವಜನಿಕ ವಲಯಕ್ಕೆ ಮತ್ತಷ್ಟು ಪ್ರಯೋಜನವಾಗ್ತಾ ಇದೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಬಳಕೆದಾರರ ನೀರಿನ ಶುಲ್ಕದ ಅರ್ಜಿಗಳ ವಿಲೇವಾರಿ ಆಂದೋಲನದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ರು. ನೀರಿನ ಸರಬರಾಜಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಸಮಸ್ಯೆ ಸೇರಿದಂತೆ ಆಡಳಿತಾತ್ಮಕ ರೀತಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ನೀರಿನ ಅದಾಲತ್ ನಡೆಸಿದೆ. ಇನ್ನು ಸ್ಥಳದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸಾರ್ವಜನಿಕ ವಲಯದಿಂದಲೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ದೊರಕಿದೆ. ಸಾರ್ವಜನಿಕರಿಗೆ ಕೆಲವಷ್ಟು ಸಮಸ್ಯೆಗಳಿವೆ. ಬಿಲ್ಲಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಕೆಲವೊಮ್ಮೆ ರಾಂಗ್ ಬಿಲ್ಲಿಂಗ್ ಆಗ್ತಾ ಇದೆ, ಕೆಲವೊಮ್ಮೆ ಮೀಟರ್ ನಾಟ್ ರೆಕಾರ್ಡಿಂಗ್, ಅಥವಾ ಇನ್ಯಾವುದೇ ಆಡಳಿತಾತ್ಮಕ ಸಮಸ್ಯೆಗಳಿದ್ದರೆ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ಪಾಲಿಕೆಯ ವತಿಯಿಂದ ಮಾಡಿದ್ದೇವೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ ಅದಾಲತ್ ಇರ್ತದೆ. ಈ ಅದಾಲತ್ನಲ್ಲಿ ಸಾರ್ವಜನಿಕರು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು, ಲಿಖಿತವಾಗಿ ಕೊಡಬಹುದು. ಮತ್ತು ಹೆಚ್ಚಿನ ಸಮಸ್ಯೆಗಳಿಗೆ ನಾವಲ್ಲಿ ಸ್ಪಾಟ್ನಲ್ಲೇ ಸ್ಥಳದಲ್ಲೇ ಒಂದು ಪರಿಹಾರವನ್ನು ಸೂಚಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ.